ಕರಾವಳಿ ಜಿಲ್ಲೆಯಲ್ಲಿ ಮತ್ತೆ ಮುಂಗಾರು ನಿರೀಕ್ಷೆಗೆ ಮೀರಿ ಹಾಕಿದ್ದು. ಮೇ ಅಂತ್ಯ ಭಾಗದಲ್ಲಿ ಮಳೆ ಬಂದಾಗ ಕೃಷಿ ಚಟುವಟಿಕೆ ಆರಂಭ ಆಗಿರಲಿಲ್ಲ. ಆದರೆ ಈಗ ಬಿತ್ತನೆ ಕಾರ್ಯ ಚುರುಕುಗೊಂಡಿದೆ. ಮಳೆಯ ಏರುಪೇರು ಈ ಬಾರಿ ಕೃಷಿಯ ಮೇಲೆ ಪರಿಣಾಮ ಬಿದ್ದು ಕೃಷಿಕರು ಆತಂಕದಲ್ಲಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಬಹುತೇಕ ನಾಟಿ ಕಾರ್ಯ ಮುಗಿದಿದ್ದು, ತಗ್ಗು ಪ್ರದೇಶದ ಜನರು ಕೃಷಿ ಚಟುವಟಿಕೆಗೆ ಹಿಂದೇಟು ಹಾಕ್ತಾ ಇದ್ದಾರೆ. ಈಗ ವ್ಯಾಪಕ ಮಳೆಯ ನಡುವೆ ಕೃಷಿ ಚಟುವಟಿಕೆ ಆರಂಭವನ್ನ ಮಾಡಿದ್ದಾರೆ. ಕೃಷಿ ಕಾರ್ಯಕ್ಕೆ ಕೂಲಿ ಕಾರ್ಮಿಕರ ಅಭಾವ ಈ ಹಿನ್ನೆಲೆಯಲ್ಲಿ ಕೃಷಿ ಕಾರ್ಯಕ್ಕೆ ಒರಿಸ್ಸಾ ಮೂಲದ ಕಾರ್ಮಿಕರು ಅವಲಂಬಿಸಿಕೊಂಡಿದ್ದಾರೆ. 1,000ಕ್ಕಿಂತಲೂ ಹೆಚ್ಚು ಹೊರ ಜಿಲ್ಲೆಯ ಮಹಿಳೆಯರು ಈ ಭಾಗದಲ್ಲಿ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. हमारे उड़ीसा आदमी है, 1,000 आदमी इधर आया था नाठे के लिए। गांव में भी यही काम करता है, हमारा भी खेती है। पूरा उड़ीसा आदमी 2015 से है, यही काम में आया था. ಉಡುಪಿ ಮಲ್ಲಾರಿನ ಕೃಷಿಕರಾಗಿರುವಂತಹ ಅನಿಲ್ ಶೆಟ್ಟಿ ಅವರ ಹಿರಿಯರು ಕೃಷಿ ಕಾರ್ಯವನ್ನ ಮಾಡಿಕೊಂಡು ಬಂದಿದ್ರು. ಸುಮಾರು 10 ಎಕರೆ ಜಾಗದಲ್ಲಿ ಇವರು ಕೃಷಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈಗ ಕೂಲಿಗಳ ಸಮಸ್ಯೆಯಿಂದ ಕೃಷಿ ಕಾರ್ಯಕ್ಕೆ ಹಿಂದೇಟು ಹಾಕುವ ಮಂದಿ ಹೆಚ್ಚಾಗಿದ್ದಾರೆ. ಆದರೆ ನಾವು ಒರಿಸ್ಸಾ ಮೂಲದ ಕಾರ್ಮಿಕರನ್ನ ಬಳಸಿಕೊಂಡು ಕೃಷಿ ಕಾರ್ಯ ಮಾಡಿಕೊಂಡು ಬಂದಿದ್ದೇವೆ ಅಂತಾರೆ ಅವರು. ಕೃಷಿ ಮಲ್ಪರ ಜನಕುಲಿ ದಿಕ್ಕುಜೇರು ಆಂಡಲ ಮಕ್ಕಳು ಒಡಿಸೋಡು ಬತ್ತದು ನಮ್ಮ ಕೃಷಿ ಮಲ್ಪನ ಅಂಚಿನ ಒಂದೇ ಕೊಂಜಿ ಭಾರಿ ಒಂಜಿ ನಂಗೆ ಸಹಕಾರ ಆಪುಂಡು. ಬೊಕ್ಕ ಇನಿ ನಮ್ಮ ಒಟ್ಟು ಕೊಂಚ 10 ಎಕರೆ ಜಾಗ ಉಂಡು. ಐಟ ಒಂಜಿನಿ ಒಂಜಿ 6 ಎಕರೆ ಮಕ್ಕಳು ನಡುಪಿನ ಇಟ್ಟುಲ್ಲೇರು ಕಾಂಡ 2 ಗಂಟೆ ಬತ್ತದು ಬೈಯಾಗ 6 ಗಂಟೆ ಮುಟ್ಟ ಬರಲಾಗಿ ಒಂದು ನಟ್ಟಿ ಮಲ್ಪೇರು ಮಕ್ಕಳ ಊರುಡ್ಲ ಮಕ್ಕಳು ಕೃಷಿ ಬೇಲೆನೆ ಮಲ್ಪನು ಮೂಲು ಬತ್ತಿನಕಲು ನಮ್ಮ ಸೀಸನ್ಡ್ ಫಿಶ್ ಕಟ್ಟಿಂಗ್ ಬೋಪೇರು ಬೊಕ್ಕ ಮರಿಯಲಗು ಫಿಶ್ ಕಟ್ಟಿಂಗ್ದ ಒಂದು ಪೂಜೆದ ಫಿಶ್ ಕಮ್ಮಿಪ್ಪುಂಡು ಅಂಚ ಅದು ನಂಗೆ ಕೃಷಿಗೆ ಬರ್ಪೇರು ನೆಟ್ಟು ತುಂಬ ನಂಗೆ ಅನುಕೂಲ ಲಾಪುಂಡು. ಬೊಕ್ಕ ಊರುಡು ನಂಗೆ ಜನಕುಲು ತಿಕ್ಕುಜೇರು ಅಂಚ ಅದು ಮೊಕಲ್ನ ಒಂಜಿ ಮಕ್ಕಳು ಬರ್ಪಿನ ಹಿಡ್ದ ಹತ್ರ ನಂಗೆ ತುಂಬ ಹೆಲ್ಪ್ ಆಪುಂಡು.